ಬೃಹತ್ ಗಾತ್ರದ ಮರವೊಂದು ರಸ್ತೆಗೆ ಉರುಳಿ ಬಿದ್ದು ಕಾರು ಚಾಲಕ ಅದೃಷ್ಟವಶಾತ್ ಪ್ರಾಣಾಪಾಯದಿಂದ ಪಾರಾದಂತಹ ಘಟನೆ ದಕ್ಷಿಣ ಕನ್ನಡ ಜಿಲ್ಲೆಯ ಪುರಾಣ ಪ್ರಸಿದ್ಧ ಕುಕ್ಕೆ ಸುಬ್ರಹ್ಮಣ್ಯ ದೇವಸ್ಥಾನದ ಕುಲ್ಕುಂದ ರಸ್ತೆಯ ಬಳಿ ನಡೆದಿದೆ. ಟಾಟಾ ಕಂಪನಿಯಲ್ಲಿ ಕೆಲಸ ಮಾಡ್ತಾ ಇದ್ದ ಅಜಿತ್ ಕುಮಾರ್ ಪೆರ್ಲಂಪಾಡಿ ಎಂಬವರು ಅಪಾಯದಿಂದ ಪಾರಾದ ಕಾರು ಚಾಲಕರಾಗಿದ್ದಾರೆ. ಇವರು ತಮ್ಮ ಮನೆಯಾದ ಪೆರ್ಲಂಪಾಡಿಯಿಂದ ಮಂಗಳೂರಿಗೆ ಹೋಗುವ ಸಂದರ್ಭ ಈ ಘಟನೆ ನಡೆದಿದ್ದು ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ. ಸುಬ್ರಹ್ಮಣ್ಯ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ನನ್ನ ಊರಿಂದ ಬೆಂಗಳೂರಿಗೆ ಹೋಗ್ತಾ ಇದ್ದೆ. ಅರೌಂಡು 3:25 ಟೈಮ್ ಇರ್ಬೋದು. ಜಸ್ಟ್ ಈ ಮರ ಬಂದು ನಾನು ಆಲ್ಮೋಸ್ಟ್ ಒಂದು 70-80 ಇಳಿತ್ತು ಗಾಡಿ. ಈ ಜಸ್ಟ್ ಒಂದು 10-50 ಅರೌಂಡ್ 50 ಫೀಟ್ಸ್ ಹಿಂದಿಂದ ಅಬ್ಸರ್ವ್ ಮಾಡ್ತೇವೆ ಮರ ವಾಲ್ತಾ ಇರೋದನ್ನು. ಪಟ್ಟ ಬ್ರೇಕ್ ಹೊಡೆದೆ, ಏನು ಜಸ್ಟ್ ಅಪ್ಲೈ ಬ್ರೇಕ್ ಅಷ್ಟೇ. ಜಸ್ಟ್ ಆ ಗಾಡಿ ನಿಲ್ಲೋದು ಮತ್ತು ಮರ ಬೀಳೋದು ಎರಡು ಅಟ್ ಎ ಟೈಮ್ ಆಗಿದೆ. ಜಸ್ಟ್ ನಾನು ಒಂದು ಎರಡು ಫೀಟ್ ಮುಂದೆ ಹೋಗ್ತಿದ್ದೆ, ನನ್ನ ಮೇಲೆ ಮರ ಬೀಳ್ತಿತ್ತು. ಕಾರಲ್ಲಿ ನಾನು ಒಬ್ಬನೇ ಟ್ರಾವೆಲ್ ಮಾಡ್ತಿದ್ದೆ. ನಾನು ಆ್ಯಕ್ಚುಲಿ ಬೆಂಗಳೂರು ಹೋಗೋನು ಬೆಳ್ಳಾರಿಯಿಂದ. ಸೊ ಅದೇ ಕಾಸ್ಟ್ ಇದೇ ಪ್ರಾಬ್ಲಮ್ ಆಗಿ ಈಗ ನಾನೀಗ ಇಲ್ಲೇ ಬಾಕಿ